ಹಾಯ್, ವೆಲ್ಕಮ್ ಟು ಶೆಟ್ಟಿ ಚಾನಲ್. ಇನ್ನು ನಮ್ಮ ಶೃಂಗೇರಿ ದೇವಸ್ಥಾನಕ್ಕೆ ಹೋಗೋದಿಲ್ಲ. ದೇವಸ್ಥಾನ ಹೋಗೋಣ, ಶೂಟಿಂಗ್ ಬರೋ ಮಾಲ್ತದ ಬೊಕ್ಕ ಪಾಡುವ ಸುಮಾರು ಸಮಯ ವೀಡಿಯೋ ಬಿಡ ಅಂದೆ. ಇನ್ನು ಟೂರ್ದ ಒಂದು ವೀಡಿಯೋ ಬಿಡಪ್ಪ, ತೂದು ಎಂಜಾಯ್ ಮಲ್ಪಲೆ. ಬಾಯ್. ಬಜುಗೋಳಿ ದಾಂಟದಾಗಿನೇ ಚೆಕ್ ಪೋಸ್ಟ್ ಇಡಲ್ಲ ನಮ್ಮ ಒಂದು ಚೆಕ್ ಪೋಸ್ಟು. ನನ್ನ ಕುದುರೆಮುಖ ಎಂಟ್ರಿ ಮಾಳ ಚೆಕ್ ಪೋಸ್ಟ್ ತಲೆ ಅಂದು ಕುದುರೆಮುಖ ಘಾಟಿ ಮಿತ್ತು ಹೋಗೋದಿಲ್ಲ. ಮಾಳ ಹೊಡೆದು ಮಿತ್ತು ಬತ್ತ ಕುದುರೆಮುಖ ಘಾಟಿ ಹೋಗೋದಿಲ್ಲ. ನನಗೆ ಅರ್ಧ ಗಂಟೆ ಕುದುರೆಮುಖ ಘಾಟಿ ಉಂಟು. ಇತ್ತೆ ಮಂಗೇರ್ಲು ತಿಕ್ಕುವ ರಾಶಿ ಮಂಗೇರ್ಲು ತಿಕ್ಕುವ ಗಾಡಿಡು ಒಂದು ರದ್ದು ಮಂಗೆ ಉಂಟು. ಭಯಾನಕ ರಸ್ತೆ. 40 ವರ್ಷದ ಹಿಂದೆ ಈ ರಸ್ತೆ ಮಾಡುವಾಗ ಭಾಳ ಜನ ಸತ್ತೋಗಿದ್ದಾರೆ. ಶೃಂಗೇರಿಗೆ ಬರ್ತಾರಲ್ಲ, ಶೃಂಗೇರಿ ಉಲಾಯಿ ಹೋಗೋದಿಲ್ಲ. ದೇವಸ್ಥಾನದ ದ್ವಾರದಲ್ಲಿ ಬರ್ತಾರೆ. ದೇವಸ್ಥಾನ ತೋರಿಸಿಲ್ಲ ನೀ ಹಂಗಾರ ಅಂಚಾದ ಜನ ಕಮ್ಮಿ ಉಂಟು. ದೇವಸ್ಥಾನದ ದ್ವಾರಗೂ ಪೇಂಟ್ ಆವೊಂದುಂಟು, ಮಹಾದ್ವಾರಗೂ ಪೇಂಟ್ ಆವೊಂದುಂಟು ದೇವಸ್ಥಾನದ. ಪೊರ್ಲದ ಎಲ್ಲಿಯ ಗಾರ್ಡನ್ ಭಾರಿ ಪೊರ್ಲುಂಡು. ದೇವಸ್ಥಾನದ ಲೈವ್ ಫೋಟೋ ತೆಪ್ಪರೆ, ವಿಡಿಯೋ ತೆಪ್ಪರೆ ಪೂರ ಇಜ್ಜಿ. ಜಗದ್ಗುರು ಭಾರತಿ ಯಾಗ ಮಂಟಪ. ಕೊಡ್ತಾಳೆ 5 ರೂಪಾಯಿ ಕೊಂಡು ಬಾರಿ ಮೋಕೆ ಇಡ್ತಿರ್ತೀವಿ. 10 ರೂಪಾಯಿ ಕೊಂಡು ಮಂಡಿ ಹೇಳ್ತಾನೆ ಇತ್ತ ಫ್ರೀ ಆಗಿದೆ ಲೈವ್ 500 ರೂಪಾಯಿ ಬಲ ಫೋಟೋ ಎಪ್ಪಡಂಜಿ ಏಕೆಲ್ಲ ಅಡ್ಡಿ ಎಲ್ಲಿ ಆದೆ ಫೋಟೋ ತೆಪ್ಪ ಕೈ ತಲ್ಬೋದು ಅಂತಲೇ ಫೋಟೋ ತೆಪ್ಪ ಹೋದೆ ಅಡ್ಡಿ ಎಲ್ಲಿ ಆನೆ ಮಲ್ಲ ಆನೆಡ ಆಶೀರ್ವಾದ ಗೆತ್ತನು ಫೋಟೋ ಗೆಪ್ಪನು ಪ್ರತಿಲೆ. ಏನು ಹೆಸರು? ಶ್ರೀಲಕ್ಷ್ಮಿ. ಎಷ್ಟು ವರ್ಷ ಆಗ್ತದೆ? ಅದಕ್ಕೆ 38, ಇದಕ್ಕೆ 31. ಶಂಕರಾಚಾರ್ಯ ದೇವಸ್ಥಾನದ ಉಲಾಯಿ ಪೋನಾಗ ಆನೆ ಬಾಗಿಲು ಒಂಜಿ ಎಲ್ಲಿ ಆನೆ ದೊಟ್ಟಿಗೂ ಮಲ್ಲ ಆನೆ ಉಂಟು ಕಾರ್ ನಡೆದು ಬತ್ತ ಮಧ್ಯಾಹ್ನ ಅವು ಮಲ್ಲ ಆನೆಡ ಗೊಬ್ಬು ಉಂಟುಲೆ. ನಿಮ್ಮ ಮಗುವಿಗೆ ಒಡೆಯ ಗೊತ್ತಿರಲಿದ್ದ ಶ್ರೀ ಮಹಾಗಣಪತಿ ಶ್ರೀ ಗುರು ಶ್ರೀ ಶಾರದಾ ಪರಮೇಶ್ವರಿ ಸಹಿತ ನಿಮ್ಮ ಕುಲದೇವರಲ್ಲಿ ಪ್ರಾರ್ಥನೆಯನ್ನ ಮಾಡಿಕೊಡಿ. ಶ್ರೀ ಮಹಾಗಣಪತಿ ಶ್ರೀ ಗುರು ಶ್ರೀ ಶಾರದಾ ಪರಮೇಶ್ವರಿ ಸಹಿತ ಕುಲದೇವತಾಭ್ಯೋ ನಮಃ ಪ್ರಾರ್ಥಯಾಮಿ ನಮಸ್ಕರೋಮಿ. ಅಕ್ಷರ ಬರೆಸಬೇಕಾದವುವನ್ನ ನಿಮ್ಮ ಮಡಿಲ ಮೇಲೆ ಕುಳಿರಿಸಿಕೊಳ್ಳಿ ಅಂತ ಹೇಳಿ ಬರೀರಿ ಅಂತ ಅಲ್ಲಿ ನೋಡಿ ಕೆಳಗೆ ನೋಡಿ. ನಾಲ್ಕು ಅಕ್ಷರಗಳನ್ನು ಬರೀ ಅಂತ ಬರೀ
ಆ ಅಂತ ಬರೀರಿ. ಪುನೊಮ್ಮೆ ಆ ಬರೀರಿ, ಆ ಬರೀರಿ, ಅದನ್ನೇ ಆ ಬರೀರಿ, ದೊಡ್ಡ ಅಲ್ಲಿ ನೋಡಿ, ಅಲ್ಲಿ ನೋಡಿ, ಖುಷಿಯಲ್ಲಿ ಕಲಿತಿದ್ದಾರೆ ಅಲ್ಲಿ ನೋಡಿ. ಅಕ್ಷರಗಳನ್ನ ಬರೆಸಿಕೊಂಡ ನಂತರ ಅಕ್ಕಿ ತಟ್ಟೆಯನ್ನ ಕೆಳಗೆ ಇಟ್ಕೊಂಡು ಸ್ಲೇಟು ಬಳಪವನ್ನ ತೆಗೆದುಕೊಳ್ಳಿ. ಅಕ್ಕಿಯ ತಟ್ಟೆ ಮೇಲೆ ಅಕ್ಷರಗಳನ್ನ ಬರೆಸಿಕೊಂಡ ನಂತರ ಅಕ್ಕಿ ತಟ್ಟೆಯನ್ನ ಕೆಳಗೆ ಇಟ್ಕೊಂಡು ಸ್ಲೇಟು ಬಳಪವನ್ನ ತೆಗೆದುಕೊಳ್ಳಿ. ಸ್ಲೇಟಿನಲ್ಲಿ ಮೊದಲಿಗೆ ಶ್ರೀ ಗುರು ಗಣೇಶಾಯ ನಮಃ ಅಂತ ಬಳಸಿ ಅಥವಾ ಬರೆಯಿ ಚಿಕ್ಕದಾಗಿ ಬರೆದುಕೊಳ್ಳಿ. ಸ್ಲೇಟಿನಲ್ಲಿ ಮೊದಲಿಗೆ ಬರೆದ ನಂತರ ಅದರ ಕೆಳಭಾಗದಲ್ಲಿ ಶ್ರೀ ವಿದ್ಯಾಯ ನಿಮ್ಮ ಕುಲದೇವರ ಹೆಸರನ್ನ ಬರೆಸಿ ಅಂಚಿಡ್ದು ಎಲ್ಲಿಯ ಜೋಕ್ಲೆ ಕಲ್ಪನಾಗ ಇಂಚಿಡ್ದು ಮಲ್ಲ ಬಾಲ ಕಲ್ತ ಅವಸ್ಥೆ ಒಂದು ಕೈದು ಬರೀ ಒಂದು ಮದ್ಮೆಗೆ ರೆಡಿ ಅನ್ನಗೆ ಶಾಲೆ ಇರ್ಬೋದು. ಮೂರು ಶೃಂಗೇರಿ ಕಲ್ಪನೆ ನಿಜವಾದ ಬಾಲೆ ಕಲ್ಪನೆ ಟೈಮ್ ಆಯ್ ಕಲ್ತೊಂದಿಲ್ಲ ಅವಶ್ಯಕ ನೆಟ್ಟಿಡ್ದು ಉಲಾಯಿ ಪೋರೆ ಐಟಿಡ್ದು ತಿರ್ಚಿ చెప్పాರೆ. ಮಠದ ಒಳಗೆ ಹೋಗ್ತಾ ಇದ್ದೇವೆ ಸ್ವಾಮಿಗಳನ್ನು ನೋಡಲಿಕ್ಕೆ. ಅಲ್ಲಿ ಎಂಥ ದೃಶ್ಯ ನೋಡಿ, ಅಲ್ಲಿ ಭಯಾನಕ ಮೀನುಗಳು, ಸಾವಿರ ಲಕ್ಷಗಟ್ಟಲೆ ಮೀನುಗಳು ಉಂಟು. ಭಕ್ತಾದಿಗಳು ಅದಕ್ಕೆ ತಿಂಡಿ ಹಾಕಿ ಕರೀತಾ ಇದ್ದಾರೆ ನೋಡಿ ಎಲ್ಲರೂ. ವಿಶೇಷ ಮೀನುಗಳಲ್ಲಿ ಮೇಲಿಂದ ಕೆಳಗೆ ಬಂದು ಈಗ ನೀರು ಕಮ್ಮಿ ಉಂಟು. ಶೃಂಗೇರಿ ಮಠ ಇದ ಹಿಡಿದು ವರಾವತಾರ ಮತ್ತು ಲಕ್ಷ್ಮೀ ಮೂರ್ತಿ ಇದೆ. ಇದೆಲ್ಲ ಮೂರು ಮೀನು ತರು ಮೀನು ಉಂಟು. ಕ್ಲೀನ್ ಮಾಡ್ತಾರೆ ಕಜ ಕ್ಲೀನ್ ಮಾಡ್ತಾರೆ ಪಾಡು ಗಪ್ಪಿ ಮೀನು ಅತ್ತ ಗಪ್ಪಿ ಮೀನು ಬಂತೀರ ದೊಡ್ಡ ಈತಿತ್ನೆಲ್ಲ ಮೀನುಂಡು ಅಕ್ಕಳು ಇಲ್ಲಿ ಮೀನು ಅನ್ಪೇರು. ಗುರು ನಿವಾಸ, ಗುರುಕುಲ ಇಲ್ಲಿಗೆ ಗುರು ನಿವಾಸ. ಕಜಾವದ ಡಬ್ಬೆ ನೇತು ಪೊರ್ಲು ಮಾಲ್ತಿಂತಲ್ಲ ಕೀಳಿ ಮಾಲ್ತೆ. ಹಾಂ ಕಜಾವದ ಡಬ್ಬೆ ಮೀನು ಸುಮಾರಲ್ಲ. ಬುರ್ಗಲ್ಲಡು ಮಲ್ದಿನ ಒಂಜಿ ಲಾಂಬುದ ಲೆಕ್ಕ ಮಲ್ದಿರು ಬುರ್ಗಲ್ಲಡು ಭಾರಿ ಲಾಯ್ಕೊಂಡು ಫುಲ್ ಲಾಂಬದ ಲೆಕ್ಕನೇ ಉಂಟು ಸುಮಾರು ತುಲ. ಎಂಕಲು ಉಣಸುಪುರ ಉಣಸುಗೆ ಬಿದಾಡಿಯ ಮಠಕ್ಕೂ ದೇವರ ದರ್ಶನ ಮಾತಾಡಿ ಭಾರಿ ಪೊರ್ಲು ಬಂದು ಲಾಂಬ್ ಮಲ್ದೆ ನಿನ್ನ ಪಿರೋಡ್ದು ಬುರ್ಗಲ್ಲದ ಲಾಂಬಿಯಾ ಈ ಓಲ್ ಪಂದು ಪಡ ಅಂದ್ರೆ ಬುರ್ಗಲ್ಲದ ಲಾಂಬ ದೇವಸ್ಥಾನದ ಪಿರೋಡ್ ನನಗೆ ದಾಸವಾಳದ ಗೊಂಚಲ್ಲಿ ಇಂಚ ಮಲ್ದೆ ದಾಸವಾಳ ಹೂವು ಭೋಜನ ಶಾಲೆಗೆ ತಗೊಂಡಿಲ್ಲ ಹುಣಸೂರು
ಶೃಂಗೇರಿದ ಭೋಜನ ಶಾಲೆ ಇವತ್ತು ಪೂರ್ಣುಂಡುತ್ತದೆ ಅಂಚೆ ಇಂಚದ ಸುತ್ತಲ ಗಾರ್ಡನ್ ಒಂದು ದೇವಸ್ಥಾನ ಐತ ಪಿರೋಡ್ದು ಭೋಜನ ಶಾಲೆ. ಮಟೋಟೋಗಿ ನಾಯ್ದಕ್ಕಿನ್ನಿ ಗೊಬ್ಬು ಅಂತಾರೆ. ಎಷ್ಟಮ್ಮ ಹೂವಿಗೆ? ಎಷ್ಟು ಹೂವಿನ ರೇಟು? ಎಷ್ಟಮ್ಮ ಹೂವಿಗೆ ರೇಟು? 30. ಎಷ್ಟು ವರ್ಷ ಆಯಿತು ವ್ಯಾಪಾರ ಶುರು ಮಾಡಿ? ಶೃಂಗೇರಿ ಹೂ ಮಾಡ್ತಾ ಇದ್ದೀರಾ? ಚೆನ್ನಾಗಿದೆ ವ್ಯಾಪಾರ. ವ್ಯಾಪಾರ ಚೆನ್ನಾಗಿದೆಯಾ? ಪರವಾಗಿಲ್ಲ. ನಮ್ಮದೇ ಶುರು ಮಾಡ್ತಾರೆ ನಮ್ಮದೇ ಹೊಡ್ಸಿ ಹೋಗು ಮುಟ್ಟ ಹೊಡ್ಸಿ